Ini channel. Hai. 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 ಹೊರಟದ್ದ ಬ್ರಹ್ಮರದ ದಾರಿಯ ಉದ್ದಗಲಕ್ಕೂ ಭಕ್ತಾಭಿಮಾನಿಗಳ
ಸುಳ್ಯದ ಚೆನ್ನಕೇಶವನಿಗೆ ಇದೀಗ 650 ವರ್ಷ ಇತಿಹಾಸವುಳ್ಳ ಚೆನ್ನಕೇಶವನಿಗೆ ಸುಳ್ಯದ ಅಮರ ಶಿಲ್ಪಿ ವೆಂಕಟರಮಣಗೌಡ ಅವರ ಪುತ್ರರಾದ ಡಾಕ್ಟರ್ ಕೆ.ವಿ. ಚಿದಂಬರಂ ಮತ್ತು ಮನೆಯವರು ಸಮರ್ಪಣೆ ಮಾಡಲಿದ್ದಾರೆ ಬ್ರಹ್ಮರಥ. ನಿನ್ನೆ ಕೋಟೇಶ್ವರಿಂದ ಆರಂಭಗೊಂಡಂತ ಪಯಣ ನಿನ್ನೆ ರಾತ್ರಿ ಪುತ್ತೂರಿನಲ್ಲಿ ತಂಗಿ ಇಂದು ಬೆಳಗಿನ ಪ್ರಾತಃ ಕಾಲದ ಪೂಜೆ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಇದೀಗ ಪುತ್ತೂರಿನಿಂದ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಬಂದು ವಿಜೃಂಭಣೆಯ ಶೋಭಾಯಾತ್ರೆಗಳೊಂದಿಗೆ ಇದೀಗ ಸುಳ್ಯದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿಕೊಂಡು ಬರ್ತಾರೆ. ಕೆಲವೇ ಕೆಲವು ಗಂಟೆಗಳ ನಂತರ ಚೆನ್ನಕೇಶವನ ಮುಂಭಾಗ ಚೆನ್ನಕೇಶವನ ಪುಣ್ಯ ಭೂಮಿಯಲ್ಲಿ ಸಾಗಿ ಬರುತ್ತಿದೆ. ಈ ಒಂದು ಪುಣ್ಯದ ಕ್ಷಣ ನಮಗಾಗಲಿ ಶ್ರೀ ಚೆನ್ನಕೇಶವ ದೇವರ ಈ ಬ್ರಹ್ಮರಥ ಚೆನ್ನಕೇಶವ ದೇವಸ್ಥಾನದ ಆವರಣವನ್ನು ತಲುಪ್ತಾ ಇದೆ. ಎಲ್ಲ ಭಕ್ತಾಭಿಮಾನಿಗಳು ಬಹಳಷ್ಟು ಕುತೂಹಲವಾಗಿ ನಿರೀಕ್ಷಿಸುತ್ತಿರುವಂತಹ ಸುಳ್ಯ ಚೆನ್ನಕೇಶವ ದೇವಸ್ಥಾನದ ಬ್ರಹ್ಮರಥ ಈಗ ಚೆನ್ನಕೇಶವ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದೆ. ಎಲ್ಲ ಭಕ್ತಾಭಿಮಾನಿಗಳು ಸಹಕರಿಸಬೇಕು. ಎಲ್ಲ ಭಕ್ತಾಭಿಮಾನಿಗಳು ಈ ಒಂದು ಸುಂದರ
ಆಗಬೇಕು. ತದನಂತರ ಅವತ್ತು ರಾತ್ರಿ ಅನ್ನ ಪ್ರಸಾದ ವಿತರಣೆಯ ವ್ಯವಸ್ಥೆ ಇದೆ. ಆ ಎಲ್ಲ ವ್ಯವಸ್ಥೆಯನ್ನ ಕೂಡ ನೀವುಗಳು ಉಪಯೋಗಿಸಿಕೊಳ್ಳಬೇಕು. ಎಲ್ಲರೂ ಅನ್ನ ಪ್ರಸಾದವನ್ನ ಸ್ವೀಕರಿಸಿಕೊಳ್ಳಬೇಕು ಅಂತ ಕೇಳುತ್ತೇನೆ. ಗುಡುವಲ್ಲಿ ಚನ್ನಕೇಶವನ ಆಶೀರ್ವಾದವನ್ನು ಪಡೆದು ಬೆಳೆಸಿಕೊಂಡಿರುವಂತಹ KV ಚಿದಾನಂದ ಹಾಗೆ ಅವರ ಕುಟುಂಬಕ್ಕೆ ನಾವು ಜೋರಾದ ಕೈ ಚಪ್ಪಾಳೆಯನ್ನು ಒಂದು ಬಾರಿ ಸಂಪೂರ್ಣವಾದ ಸುಳ್ಯ ಕೊಡಬೇಕು ಈ ಬಾರಿ. ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ಚನ್ನಕೇಶವ ದೇವರ ಆಶೀರ್ವಾದ ಫಲ ಸಿಗಬೇಕು ಅನ್ನತಕ್ಕಂಥದ್ದನ್ನ ಹೇಳಿ ಅವರಿಗೆ ಪ್ರಮಾಣದ ಅರ್ಪಣೆಯನ್ನು ಮಾಡಿರುವಂತದ್ದು. ಇವತ್ತು ಸುಳ್ಯಕ್ಕೆ ಪ್ರಸಿದ್ಧವಾಗಿರುವಂತಹ ಒಬ್ಬ ಅರ್ಜುನನ ಜೊತೆಗಿದ್ದಂತ ಸಾರಥಿಯಂತೆ ನಮ್ಮ ಬ್ರಹ್ಮರಥದ ಸಾರಥಿಯವರು. ಹಾಗೇನೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ನಾಗರಾಜ್ ಶೆಟ್ಟಿ ಅವರನ್ನ ನಾವು ನೆನಪು ಮಾಡಿಕೊಳ್ತೇವೆ. ಎಲ್ಲಾ ಕಡೆಗಳಿಗೆ ಅವರ ಈ ವಾಹನವನ್ನ ಬ್ರಹ್ಮರಥ ಕೊಡಿಮರಗಳನ್ನ ಕಳುಹಿಸಿಕೊಡುವುದಕ್ಕೆ ಉಚಿತವಾದ ಸೇವೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸುಳ್ಯದ ಜನತೆ ಸನ್ಮಾನ್ಯ ನಾಗರಾಜ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಯುವಕರವರು ಹೇಳ್ತಕ್ಕಂಥದ್ದು ಒಂದೇ ಮಾತು, ಇದು ಯಾವುದು ನನ್ನ ಕೈಯಿಂದ ಆಗ್ತಕ್ಕಂಥದ್ದಲ್ಲ. ನಾನು ಯಾವ ಸನ್ನಿಧಾನಕ್ಕೆ ಬ್ರಹ್ಮರಥ ಅಥವಾ ಕೊಡಿಮರವನ್ನ ಕೊಂಡೊಯ್ತೇನೆ ಆ ದೈವಿಕ ಶಕ್ತಿಗಳು ನನ್ನ ಕೈಯಿಂದ ಮಾಡಿಸ್ತಾ ಇದೆ ಅಂತ ಅವರಿಗೆ ಆ ದೈವಿಕ ಶಕ್ತಿ ಆಶೀರ್ವಾದ ಸದಾಕಾಲ ಇರಲಿ. ನಿಮ್ಮ ಚಪ್ಪಾಳೆ ಮತ್ತೊಮ್ಮೆ ಶ್ರೀಯುತ ದಿವಾಕರ್ ಬಂಟ್ವಾಳ ಅವರಿಗೆ. ಕನಿಷ್ಠ ಅವರೊಂದು ಮತ್ತೊಂದು ವಿಚಾರ, ಕನಿಷ್ಠ ಪಕ್ಷ ಅವರು 5 ದಿನಗಳು ಕೂಡ ಉಪವಾಸದಿಂದ ಇದ್ದು ಈ ಸೇವೆಯನ್ನ ರಥದ ಸಂದರ್ಭದಲ್ಲಿ ಕಳಿಸಿಕೊಡ್ತಕ್ಕಂತಹ ವ್ಯಕ್ತಿತ್ವ. ಬಹಳ ನಮಗೆ ಕಷ್ಟ ಅಂತ ಅನ್ಸಿದ್ರು, ದೇವರ ಶಕ್ತಿಯಿಂದ ಬಹಳ ಸುಲಭವಾಗಿ ಕೊಂಡೊಯ್ದ್ರು. ಅದೇ ನಮ್ಮ ಅಕ್ಷಯ್ ಸರ್ ಅವರ ಮುಖದಲ್ಲಿ ಇವತ್ತು ಕಂಡಿರುವಂತಹ ನಗು ಸುಸೂತ್ರವಾಗಿ ಬಂದಿದೆ ಅಂತ. ಸೊ ಮತ್ತೊಮ್ಮೆ ಧನ್ಯವಾದದೊಂದಿಗೆ ಸರ್ ಚನ್ನಕೇಶವ ಈ ಸ್ಥಳ ಸಾನ್ನಿಧ್ಯದ ದೈವಿಕ ಶಕ್ತಿಗಳು ನಿಮಗೆ ಆಯುಷ್ ಆರೋಗ್ಯ ಭಾಗ್ಯವನ್ನ ಸದಾ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಸುಳ್ಯದ ಜನರ ಪರವಾಗಿ ನಿಮಗೆ ದೇವರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನೋಡಿ, ಯಾರು ಕೂಡ ಒಳ ಪ್ರವೇಶಿಸಿದಾಗೆ ನೋಡ್ಕೊಳ್ಳಿ. ಎಲ್ಲರೂ ಹೋಗ್ಬಿಡಿ, ಅವ್ರು ಹೇಳಿದಷ್ಟು ಮಾತ್ರ ಮಾಡಿದ್ರೆ ಅಲ್ಲಿಗೆ ಅಲ್ಲಿಗೆ. ಒಂದು ನಿಮಿಷ ಒಂದು ನಿಮಿಷ ಯಾರು ಮುಂದೆ ಬರ್ತಾರೆ? ದಯವಿಟ್ಟು ಯಾರು ಮುಂದೆ ಬರ್ಲಿಕ್ಕಿಲ್ಲ.